ತಮಿಳು ಚಿತ್ರರಂಗದ ಖ್ಯಾತ ಹಿರಿಯ ನಿರ್ದೇಶಕರಾದ ಭಾರತಿ ರಾಜಾ ಅವರು ಅನಾರೋಗ್ಯದಿಂದ ಇಂದು ತಮ್ಮ ನಿವಾಸವಾದ ಚೆನ್ನೈನಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದ ಕಾರಣ ಆಸ್ಪತ್ರೆ ಸೇರಿದ್ದ ಅವರು ಚಿಕಿತ್ಸೆಯ ಬಳಿಕ ಏಪ್ರಿಲ್ನಲ್ಲಿ ಡಿಸ್ಚಾರ್ಜ್ ಆಗಿದ್ರು. ಆದರೆ ಇಂದು ಮುಂಜಾನೆ ಅವರು ಕೊನೆಯುಸಿರೆಳಿದ್ದಾರೆ. ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಅವರು ಶಿವಾಜಿ ಗಣೇಶನ್, ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ರವರಂತಹ ಮಹಾನ್ ನಟರ ಚಿತ್ರಗಳನ್ನು ನಿರ್ದೇಶಿಸಿದ್ರು. 2023ರ ಅಮೆಜಾನ್ ಪ್ರೈಮ್ನ ಮಾಡರ್ನ್ ಲವ್ ಚೆನ್ನೈ, ಪರವೈ ಕೋಟಿಲ್ ವಾಜುಮ್ ಮಂಗಲ್ ಅವರು ನಿರ್ದೇಶಿಸಿದ್ದ ಕೊನೆಯ ಚಿತ್ರಗಳಾಗಿವೆ. ಅಷ್ಟೇ ಅಲ್ಲದೆ ಭಾರತಿ ರಾಜಾ ಅವರು ನಟನೆಗೂ ಕೂಡ ಸೈ ಎನಿಸಿಕೊಂಡಿದ್ರು. ಮೋಹನ್ ಲಾಲ್ ಅಭಿನಯದ ತುಳರಾಮ್ ಇವರು ನಟಿಸಿದ ಕೊನೆಯ ಸಿನಿಮಾವಾಗಿದೆ. ಇದು ಪತ್ನಿ ಚಂದ್ರಲೀಲಾ ಮತ್ತು ಮಗಳು ಜನನಿ ಅವರನ್ನ ಅಗಲಿದ್ದಾರೆ.